ಮೇನಕ್ಕೆ ತಿಲೋತ್ತಮೆ ಮಂಜಿ ಘೋಷೆ ತಿಲೋತ್ತಮೆ ಆ ಸಾಲದ ಮೊನ್ನ ಸಾಧ್ಯನೇ ಅಕ್ಕಳಿ ಪುಣಿ ಬಿತ್ತ ಮಿರಿಲೋ ಕೊಡು ನೆರಟುಂಡು ಅಕಲ ಕಾಲ ನೆರಟಿ ಪುಣ ಅಕಲ ಪುಣ್ಯ ಕಣ್ಣನ್ನು ಮುಚ್ಚುವರ ಅವರು ಮುಚ್ಚೊಂದು ಲೋಲು ಬಿಡು ಒಂದಿಲ್ಲ ಅಂದ ಅಪ್ಪ ಎಲ್ಲ ಮೂಲಿಯವರು ನೀನ್ ಗೊತ್ತಾದೆ ಬೋಲ ಆದೆ ವೀಣೆ ವೀಣೆ ವೀಣೆಯನ್ನು ಮೀಟುಣಿ ಚಪ್ಪೆ ಸಾರದ ಅಪ್ಪೆ ಸಾರದೆ ಆದಿಪ್ಪ ಶಾರದಾಂಡ ಒಟ್ಟಿಗೆ ಬ್ರಹ್ಮದೇವರು ಬರ್ತ ಅಪಗಂಡ ಏರು ಇತ್ತ ಗೊತ್ತಾಂಡು ನೀವು ಆರೆ ಕೊಂಚ ಅಭಿನಯ ಗೊತ್ತಾಗ್ಲ ತ್ರಿಶೂಲ ಅಂತದ್ದು ರಕ್ಕಸನ ಬಂದಿ ಏರು ಪಾರ್ವತಿ ಅಪ್ಪೆ ಆರ ಒಟ್ಟುಗಾರ ಇತ್ತ ಗೊತ್ತಾಂಡು ಇಂದು ಮೇಲೆ ಕೈ ಹಿಡಿದು ದೊರೆಯುಡು ದೊರಿಪುಣಾರು ದುಡ್ಡು ದುಡ್ಡು ಅಂದು ಲಕ್ಷ್ಮಿ ಅಪ್ಪೆ ಅಪ್ಪೆ ಲಕ್ಷ್ಮಿ ಆದಿಪ್ಪ ಒಟ್ಟಿಗೆ ನಾರಾಯಣ ದೇವರೇ ಅದು ಏರ್ಲತ್ತು ಇತ್ತ ಗೊತ್ತಾಂಡು ಏರುಂದು ಮೋಲು ಆಳು ಹನುಮಂತನ ಹನುಮಂತನ ಮದುವೆ ಆಗ್ತಾನೆ ಬ್ರಹ್ಮಚಾರಿ ಅಂತ ಮನ್ಮತೆ ರತ್ತಿ ಆರತಿ ಈ ಏರ್ನ ಸುದ್ದಿ ಆಗ್ತದೆ ಆರತಿಗೆ ಹೋದ ವರ್ಷ ಇರ್ತಾನೆ ಆರತಿ ಆದಿಪ್ಪ ಸಾಧ್ಯನೇ ಅಲ್ಲ ಕೊರ್ಲುದು ನಂಗೆ ಮನಸ್ಸಿಗೆ ಎಲ್ಲಿದೆ ಹೋಯ್ತು ಆರತಿ ಊದು ಬರ್ತಿಲ್ಲ ಒಂತೆ ಉಂಟು ನೀನು ಈ ಊರುಡು ತೂಯಿನ ನೆನಪು ಗಿಜ್ಜಿ ನಾನು ಸತ್ಯವಂತ ಇಂಡಿಯನ್ ಅಪ್ಪ ಅಂದು ನಿನ್ನ ಹತ್ತು ಕೊರ್ಲುದ ಪೊಣ್ಣನಿ ನಾನು ಇನಿ ಮುಟ್ಟ ತೂತಿಸಿ ಎನ್ನ ಜೀವಮಾನ ಒಟ್ಟು ಮರ್ಯಾದೆ ಕೊಡ್ತಾರ ಅದಕ್ಕೆ ಖುಷಿ ಅವನಿಂದು ಆಯಾಗೊಂದು ಆಯಾಗ ಹೊರ ಕೆಪ್ಪ ನಮ್ದು ಗೊತ್ತು ಮಾನಸಿಕ ನಾಲ್ಕು ಬರ್ಲದ ಪೊಣ್ಣು ಈ ಊರು ಇಟ್ಕೊಡಣ್ಣ ಎಂಟು ಊರ್ದಲ್ಲ ಗೊತ್ತು ಮಾಡತ್ತ ಈ ವಾಮೂಲೆ ಇಡುತ್ತ ಮರ್ಲೇನಂತ ಎಡ್ಡೆಪ್ಪುಡು ಅಂತ ಬೇತ ಊರುಡು ಬೈದಿನಲ್ಲ ಅಣ್ಣ ಈತು ಪೊರ್ಲುದ ಪೊಣ್ಣು ಈತು ಪೊರ್ಲು ಪುನಗ ಈ ಬೆಟ್ಟು ದಿನದ ಗೋಪುಜ ಅಂತ ಈತು ಪೊರ್ಲು ಪುನಗ ನೀನನ್ನು ಬೆದನ ಪುಣ್ಯ ಆಗ್ತದೆ ಅಪ್ಪೆ ಏಳು ಪ್ರಶ್ನೆ ಒಂಜಿ ಈಗ ಅಮ್ಮ ಇತ್ತೇರ್ನ ಅಮ್ಮೇರು ಏರು ಎರಡು ಪ್ರಶ್ನೆ ಈ ಸಾಧ್ಯ ಹೋಗುದಿಲ್ಲ ದೂರ ಗೋಪಿನಾಳು ನಿನ್ನ ಪುದರು ಎಂಚ ನಿನ್ನ ಜಾತಿ ವಿಳಾಸ ಸಂಖ್ಯೆ ಬರಲಿಯ ಮೂರ ವಿಷಯ ಗೊತ್ತಾಗ ಗೊತ್ತಾವು ಪರಿಚಯ ಜೊತೆ ಏನು ಪರಿಚಯದಾದಂದು ಕೇಳಿದ್ದಾರೆ ಎಲ್ಲ ಪರಿಚಯ ಬಂದ್ರೆ ಆದ್ರೆ ಒಂದು ಆಲೋಚನೆ ಬಂದ್ಬಿಡಿ ಕೇಳಿಗಳ ಪರಿಚಯ ಯಾರು ಕೇಳಿದೆ ಎಲ್ಲ ಪರಿಚಯ ಬಂದ್ಬಿಟ್ಟು ಸರಿಯಾ ಇಲ್ಲೊಂದಿರ್ತೀನಿ ದೇವಸ್ಥಾನ ಹೋಗಿ ಸೀದಾ ವನಸ್ಥಾನಿಗೆ ಬುದ್ಧಿವಂತಿಗೆ ಪೊಣ್ಣುನ ಲಕ್ಷಣ ಒರಿಯ ಜವನ ಪರಿಚಯ ಗಂಟೆಗೆ ಲಾಗಿದ್ದು ಮೂರ್ತಿ ಬಂದ್ಬಿಡತ್ತ ಆಯನ ಪರಿಚಯನ ತೆರಿಯೊಂದು ಆಯನ ಮನೆತನನ ತೆರಿಯೊಂದು ಅವನ್ನ ಮುಖ ಪೊಣ್ಣನ ಪರಿಚಯನ ಬಂದ್ಬಿಡಿ ಅಂತ ಪೂರ ಪೊಣ್ಣು ಯಾರು ಸಾಧಾರಣ ಅಂಚವಂತ ಬಾರಿ ಬೀಸಂದ ಅಚ್ಚತ್ತು ಎಲ್ಲ ಒಂಜಿ ಅಧಿಕಾರಿ ಮುಲ್ಪದನೆ ಧರ್ಮಚಾವಡಿ ಅಧಿಕಾರಿ ಧರ್ಮಚಾವಡಿದ ಅರಸುಳ್ಳ ಮಗೆ ಒಂದು ಅಧಿಕಾರಿ ಅವನು ತುಲ ಎದುರು ದಾದ ಹೋಗಿರು ದೇವಸ್ಥಾನ ದೇವಸ್ಥಾನ
బాలాలయ అప్పత్తి దేవరు లేదు బ్రహ్మకల సంగుదినాథ్ దేవస్థాన వసతి మెట్టాధికారి ఉಸ್ತುವಾರಿ ಎನ್ನಪುದರು ಶಾಂತರಾಜಿ ಅವು ರಾಜ ಅಪ್ಪ ಸೇರಿ ಅಂದೆ ಎನ್ನ ಮೆಜ್ಜೆ ಲೆಕ್ಕ ಮೇಲೆ ಬೇರೆ ಬೇರೆ ಲೆಕ್ಕ ಬೇದಜ್ಜಿ ಬಾವಜ್ಜಿ ಅಂತಾದು ಯಾನು ಶಾಂತರಾಜೆ ಮಾದೇಶ್ವರ ಮಿಕ್ಕಿ ಲೆಕ್ಕ ಭೇದಭಾವಜ್ಜಿ ಎప్పుడు ಮಾತ್ರ ಬಿದ್ದಾಯಿ ಮನಸ್ಸು ನೀನು ಎನ್ನ ಒಟ್ಟಿಗೆ చెప్ప ಮನಸ್ಸಿನ ಬಿದ್ದಾಯಿ ಅಂಚ ಎಂಕುಲು ತಿರ್ಕೊಂಡು ಬಂದಾಗ ಅವಳು ನಲ್ತೀನಿ ನಾಟ್ಯ ಕುಸ್ತಿ ಮಾನಸಿಕ ತುಂಬೆ ಮನಸ್ಸಿಗೆ ಖುಷಿ ಆಯ್ತು ಇಂತ ಪನೊಲಿ ಇದು ಎನ್ನ ಪರಿಚಯ ಬಂದ್ಬಿಡುತ್ತೆ ಇನ್ನು ಊರಲ್ಲಿ ಗೊತ್ತೀನಿ ಸ್ವರ್ಣ ಗೊತ್ತಿಗೆ ಸ್ವರ್ಣಗು ನಿನ್ನ ಕುಟುಂಬದಾರ ಅರಸುలు సరియాది అచ్చప్పుడు కెర్రేపుజి అంత అరసులు సంకట అరసులు ఇచ్చారా ఆరి నమ్మిర అద మగలి అని ఆరి నమ్మిర అద మగలి ఈ నమ్మిర ఆశ్చర్య ಇದಕ್ಕೆ ಅಲ್ಲ ಮಗಲಿ ಸ್ವಂತ ಮಗೇಜಿನ ಬಾಡಿಗೆದ ಸ್ವಂತ ಮಗಲಿ ಅಲ್ಲ ಹೆಚ್ಚಿನ ಪುಟ್ಟಿಡಿ ಹೆಚ್ಚಿನ ಎಣ್ಣೆ ಬಣ್ಣ ಅವು ಪುಟ್ಟಿ ಎಲ್ಲ ಹುಟ್ಟದಾರು ಅಂದು ಈತ ಬರ್ಲದ ಹುಟ್ಟದ ಮಗ ಬಹುಶಃ ಮೂಲ ಅಪ್ಪೆ ಲೆಕ್ಕ ಅದಿಪ್ಪುಡು ಆಹಾ ಆಗ ಅಪ್ಪೆನು ವಾಜನ್ ಮಾಡಿ ಅಂತ ಆದ ಪಾಪ ಮಾಡ್ತೇನೆ ಈಗ ತಿರಿಯನ್ ಅಪ್ಪೆನು ತೂಪನಿಸಿ ಯೋಗ ಭಾಗ್ಯ ಹಿಂಗೆ ಇದ್ದಂಗೆ ಪೋಂಡು ಅಪ್ಪೆ ಅಪ್ಪೆ ಪ್ರವಾಸ ಗೊತ್ತು ಆಹಾ ಅಂಚತ್ತಿ ಅಪ್ಪೆ ತೀರ್ದೇವಿ ಏರ್ಲ ಬನ್ನ ನಿನ್ನನ್ನು ಬೆದ್ದು ಸೈತೀನಿ ಅಂತ ಐಕೆ ಆಂಡ ಎಂಕುಳು ಬನ್ನಾಯ ದೇವ ಬಂದ ಅವು ದೇವರು ನನ್ನಿಯಮ್ಮ ಏನು ಬುದ್ಧಿರ್ತದೆ ಗೊತ್ತು ನೀನು ಪಂಚಮ ಪಂಚಮ ಈಗ ಯಾನಿದ್ದಾರಂತ ಅವನು ಅದು ಇಲ್ಲ ಉಲ್ಲ ಯಾನಲ್ಲ ಉಲ್ಲ ಪೊನ್ನತ್ತೆ ಇಂಕುರಿ ಅಣ್ಣಿಲ್ಲ ಇವತ್ತು ಹೋಗಿರ್ಲಿಲ್ಲ ಫಲ ಇರ್ಲಿಕ್ಕೆ ಫಲ ಇರ್ತೀನಿ ಹೋಗಿರ್ಲಿ ಅನ್ನ ಅನ್ನೇ ಓದಿ ಗೊತ್ತೇನೆ ಉತ್ತರಲೇನ ತೋರಲ್ಲೇನ ಎಂಚರ್ಲೆ ಸಾಧಾರಣ ಜನ ಲೆಕ್ಕನಿಗೆ ಈಗಲ ಲೆಕ್ಕ ನಂದಿ ಈಗ 3 ಜನ ಅಲ್ಲ ಆಯ ಬತ್ತನ ಜನ ಎತ್ತಾಗುದು 4 ಜನ ಅಂದು ಈ ನಾಳೆಲ್ಲಿ ಎತ್ತದು ಆಯ ಎನಲ್ಲೇ ಎತ್ತದು ಆಯ ನಾನಲ್ಲೇ ಎತ್ತದು ಅಲ್ಲ ಬತ್ತ ಅಲ್ಲ ಒಂದು ಕುಸಲು ಮಾತಾಡ ನಮ್ಮಲ್ಲಿ ವರ್ತಿ ಅಂತ ನಮ್ಮ 2 ಜನ ಇದ್ದೇನ ಅಲ್ವಾ ಮೀಟರ್ ಬೋದಿದ್ದಾರೆ ಸಾಲ ಕೈದಿದ್ದೇರಾ ಆಳು ವಾಣಿಯಿಂದ ಪಾತಿರ್ದು ಹೋದಾಡು ನಾನು ಯಾರ ಪುಟ್ಟು ನಡೆಸಿದ್ರು ಸರಿ ಆಯ್ನದು ಬೇಗ ಅಣ್ಣಗೆ ದಿಕ್ಕು ಎಂದು ಬಂದೆ ಆಮೇಲೆ ಕಾದದ್ದು ಹಂಗೆ ಕಾತದಿದ್ದೀರಿ ಪಾಪ ಎಂಕಲಿಗೆ ಹಾಕುತ್ತಾರ ಎಂಕಿದ್ದಾರ ಅಮ್ಮೇರು ಹೇಗಿದ್ದಾರ ಅಂಚ ಬಂದು ಆಂಜೋಕ್ಲಿಗೆ ಏಪಗ್ಲ ಲಕ್ಕೊಂದು ಬೋಲಿ ಏಪಗ್ಲ ಬರಲಿ ಒಂಜೋಕ್ಲಿಗೆ ಅಂಚನ ಅಮ್ಮೇಳಿಗೆ ನೋಡು ಅಮ್ಮೇರಿಗೆ ಕಾತೊಲಿಸ್ತೀರಿ ಎಂತೂ ಅಮ್ಮೇರ ಬಂದಿದೆ ಬರ್ತಾರೆ ಬೇಗ ಬರಬೇಕು ಒಂಜಿಗಳಿಗೆ ಅಂತ ದಿನ ಒಂಜಿ ವಿಷಯ ಬಂದ ಇತ್ತ ಎನ್ನ ಪರಿಚಯ ನಿಕ್ಕಾಂಡು ನಿನ್ನ ಪರಿಚಯ ಎಂಕಾಂಡು ಎನ್ನಲ ಅರಸು ಮನೆತನ ನಿನ್ನಲ ಅರಸು ಮನೆತನ ಈತ ಆನಗ ಯಾನಿತ್ತ ಮನಸ್ಸು ನಿನಗಂಟು ಮಲ್ತೆ ಯಾನ್ ಈ ಸರ್ತಿ ಮದಿಮೆ ಆವೋಡು ಇದಾನೆ ಬಾಕಿ ನಡೆಗೆ ಅಮಾಸೆ ಮದಿಮೆ ಆವೋಡು ಒಂದು ನಾಡು ನಾಡು ಅಂಗಿ ಈವರ ಏನನ್ನು ಸರಿ ದೂರಾಗೆ ಕಾಲು ಮುಟ್ಟದಲ್ಲ ಏನ ಕಾಲು ಮುಟ್ಟ ಸರಿ ಮುಟ್ಟದಲ್ಲ ಎಂಕಿತ್ತ ಏತು ಪ್ರಾಯ ಎಂಕ ಅಂಚಬರ ಅಂದಾಜಿ ಪಂಡ್ರೆ ಬರಂದು
40 ಸಿದ್ಧ ಬೇರೆಗೆ ಅರ್ಧ ಆಯ್ತಾ? ಅರ್ಧ 24 ಎಂಟು 24 ಎಲ್ಲ ಬೇಕಿ 24 ಅಪಟ ಹಾಕೈತಿ 40 ಮಾಡ್ದು 24 ಎತ್ತಂದು ಖಾಲಿ 24 ಯಾರು ಮೆಗ್ಗೆ ಆಯ್ತಾ 8 3 ಅಮಾವಾಸ್ಯದ ಮನದಾನೆ 14 ಐದು ಮೆಗ್ಗೆಲ್ಲ ಬನ್ನಿ ಮೆಗ್ಗೆ ನೀನು ತೂಣಾಗ ಮೊನ್ನೆ ಕೊಂಚ 10 ಮಾವು ಅತ್ತೆ ಅತ್ತೆ ಸೋಡ ಹೆಚ್ಚಿವಿ షోడసి ఈ ప్రాయుడు నిక్కులావుడు ఎంకులావుడు మదిమే అంచాది అనది నిఘంటు మల్తే దుమ్ము బిర ఆలోచన మల్పుజి మురుమురు ఇచ్చి యాను నిన్నను మదిమే ಬಣ್ಣಗ ಮಾತ್ರ ಅಂತದ್ದು ಬರ್ರ ಅಪ್ಪಜಮ್ಮೆ ಎತ್ತು ಅನ್ಕೊಂಡಿದ್ದೀನ ಚಂದ್ರೆ ಏನು ಮನ್ಪದಗಳು ಬಲಿಗಡಿ ಐನು ಬನಂದು ಮೂಲ ಆ ಕಾಲ ಬನಂದು ಲಂಚರೆ ದೂರುಣಿ ಬಾರುಣಿ ಪುರಲೊಂದು ಯಾವ ದಿನ ಮದಿಮೆ ಅಪ್ಪ ನೆತ್ತ ಬಗ್ಗೆ ನಿನ್ನ ಅಭಿಪ್ರಾಯ ದಾದ ಈ ರೇಟಿ ವಿಚಾರಣೆ ಪಂಡರು ಇದು ಆನೆಯನ್ನು ಪೊಣ್ಣರ ಬಗ್ಗೆ ಮಾತಿನ ವಿಚಾರಣೆ ಸತ್ಯ ನಾನು ಈಗ ಮಿಸಾದಿರುವುದು ಮಾತಿರನೆ ಅವು ತಪ್ಪು ಈ ವಿಚಾರಣೆ ಪೋದಿ ಅಮ್ಮೇಡ ಪನ್ನರ ನಾಂಡ ಒಂದು ವೇಳೆ ಅಮ್ಮೇರ ಒಪ್ಪಿಗೆ ಕೊರಿಯರಿಂದಾಂಡ ಎಂಕಿರಿನ ಮದುವೆ ಅಪ್ಪನಿಗೆ 10 ಲಕ್ಷ ರೂಪಾಯಿ ಸಂತೋಷ ನೂದೆಡೊಂಜಿ ಪಾತೆರೊಂದು ಆಕಸ್ಮಿಕವಾದ ಒಂದು ಆಣಗಳ ಬಣ್ಣಗಳ ಭೇಟಿ ಆಪುದು ಭೇಟಿ ನಿನ್ನ ಭೇಟಿ ಆಪುಡು ಆ ಭೇಟಿ ಪರಿಚಯಕ್ಕೆ ತಿರ್ಕೊಂಡು ಆ ಪರಿಚಯ ಪ್ರೀತಿಗೆ ತಿರ್ಕೊಂಡು ಪ್ರೀತಿ ಪ್ರೇಮ ಪ್ರಣಯ ಬಂದದು ಕಡೆಗೆ ಮದುವೆ ಆಪನಡೆಗೆ ತುಂಡು ಅವಾಗ ಆನು ಯಾನು ನಿನ್ನ ಮದುವೆ ಆಪೆಂದ ಬಣ್ಣದ ಬಣ್ಣಗ ದುಂಬುಕಿರ ಆಲೋಚನೆ ಹಾಕೋದು ಅವು ಯಾನಿರನ ಆಪೆ ಅಂದು ವಾ ಪೊಣ್ಣು ಮಂಡಾಡವಲ ಅವು ಮರ್ಯಾದೆ ಪಂಪುನ ಕೋಟೆ ಎಡ್ತು ಬಿದೈ ಬೈದಲ್ಲ ದುರಕ್ಕ ಅಪ್ಪಗ ಆನು ಮದುವೆದ ಪ್ರಸ್ತಾಪವನ್ನು ಬಣ್ಣಡ ಮಲ್ಪುನಗ ವಾ ಪೊಣ್ಣು ಪಂಪಾಲ ಎನ್ನ ಅಪ್ಪಾಜಿಡ ಕೇಳಲೆ ಅತ್ತ ನಿಂಗೆ ಅಣ್ಣಲ್ಲ ಆಡ ಕೇಳಲೆ ಇದು ನನ್ನ ಅಮ್ಮನ ಫಲ ಮಾಮೂಲಿ ಅರಡ ಕೇಳಲೆ ಅಕ್ಕಳನ್ನು ಒಪ್ಪಾದು ಹೀರಿಯ ನನ್ನ ಮದುವೆ ಆದ ಎಂದು ಪಂಪಾಲ ಆ ಪೊಣ್ಣು ಮರ್ಯಾದಿದ ಕೋಟೆದ ಉಳ್ಳಾಲ ಪಂಪನಿಗೆ ಸಂಶಯನೇ ಪಂಡಾಲ ತಾಯಿ ನನ್ನ ಅಪ್ಪಾಜಿಡ ಕೇಳಲೆ ಹುಸ್ಯಾನ್ ಎಂಕು ಬೋಡಿತ್ತು ನಿನ್ನ ಒಪ್ಪಿಗೆ ಕೊರಿಯರಿಂದಾನೆ ಮದುವೆ ನಿನ್ನ ಅಪ್ಪಾಜಿನ ಯಾರು ಒಪ್ಪಾವೆ ಒಪ್ಪದು ನಿನ್ನ ಮದುವೆ ಆ ಪುಣ್ಯ ಇದು ಎನ್ನೆಲ್ಲ ಮತಿ ಒಪ್ಪಾವೆ ಏನು ಒಪ್ಪಾವೆ ನನ್ನ ಅಪ್ಪಾಜಿಲ್ಲ ಏನೋ ಅಂತ ಬೋಡಿ ಹಚ್ಚಿ ಇದು ಯಾರು ಉರ್ತಿ ಬತ್ತಿರದ ಅಣ್ಣೆ ಮೂರಿಲ್ಲ ಸಯ್ಯಣ ಆಯನ್ ಜಾಯ್ ಗಡಿ ಈ ಪಾತ್ರೆಯನ್ನು ನಂಬಲ ಯಾನು ನಿನ್ನ ಮದುವೆ ಅಪ್ಪ ನಿನ್ನ ಅರಮನೆಗೆ ಬರ್ತೇನೆ ಅಪ್ಪಾಜಿನ ಬರ್ತೇನೆ ನಮ್ಮ ಭೇಟಿ ನಮ್ಮ ಭೇಟಿ ಮದುವೆದ ಮಂಟಪಡು ಮದುವೆ ತುಂಬರು ತಿಕ್ಕದನ ಅಂಚದ ಪಾತ್ರೆ ಕತೆ ಖಾತೆ ಆಟೆ ಖಾತೆ ಮದುವೆದ ಮಂಟಪ ನಮಗೆ ನಿಲಕತ್ತು ಮೊಲು ನಿಲಕತ್ತು ಮುಖ ಅಂಚನೆ ಸಾಜಿನ ಪೋಯಿನ ಕೂಡ ಅಲ್ಲಿನಲ್ಲೇ ಮದುವೆ ಅಪ್ಪ ಅಪ್ಪ ಮೋಲ್ಡಲ್ ಅಂಚನೆ ಅಲ್ಲೇ ಮದುವೆ ಅಪ್ಪ ಹೆಚ್ಚು ಸಾರಿ ಹೋಗ್ತಾನೆ ಈ ದಾನ ಏನನ್ನು ಬಣ್ಣ ಬರಲೆಂದು ಲೆಕ್ಕ ಮಾಡ್ದಾನ ಇವನಿಗೆ ಬುದ್ಧಿವಂತಿಗೆ ಖರ್ಚು ಮಾಡ್ತೀನಿ ಅವನು ಎನ್ನ ಮಾವನ ಮಗದ ಸೌಭಾಗ್ಯ ಉಳ್ಳಾರ ಅವು ಎಂಟು ತಿಕ್ಕುಣದಲ್ಲ ನಿಘಂಟಿಜ್ಜಿ ಅಲ್ಲಿನ ತೂನಗನೆ ಎನ್ನ ಅಮ್ಮ ಭೂತದ ಲೆಕ್ಕದಿರ್ತದೆ ಚೆಂಬು ಈ ಬೇಟಿ ಆರು ನಮ್ಮೇರು ಒಪ್ಪೇರ್ನೆ ಒಪ್ಪಾಯ ಅಕ್ಲಕ್ಲೆ ಸರಿ ಇದ್ದಿದ್ದಲ್ಲ ಅವಾಗ ಒಂದು ವೇಳೆ ಆಳು ತತ್ತದು ಬೋಣ್ಣ ಮೋಲು ಮೋಲಪ್ಪಾಜಿ ಒಪ್ಪಂದ ಮೋಲು ತತ್ತದು ಬೋಣ್ಣ ಹೆಚ್ಚಾಡಲ ಮತ್ತು ಆಳು 51 ನಾವು ಎಂತೆಲ್ಲ ಬುದ್ಧಿವಂತಿಗೆ ಹೆಚ್ಚಿನ ಯೋಗ ಸಿಗುವ ಸರ್ರಡು ಓಲು ಮಾತ ಮಚ್ಚೆ ಉಂಟ ದೇವರಿಗೆ ಅದು ತಾಪ್ತಕ ಅವು ತಾಪ್ತಕ ಅಪ್ಪ ಎಂತೂ ದಿಕ್ಕಿಚ್ಚಿ ನಾಯಗೆ ಎನ್ನ ಮುಂಡೋಡು ಬರೆಪುಡೆ ಅಂತ ಬರುತ್ತೆ ಬರೆಪುಡೆ ಎಲ್ಲ ಮುಂಡೋಡು ಬರುತ್ತೆ ಅಂದು ಈಗ ಮುಂಡೋಡು ಬರುತ್ತೆ ಎಲ್ಲ ಮುಂಡೋಡು ಬರುತ್ತಿದೆ ಗೀಚಿದೆ ಮುಚ್ಚಿಗೆ ಅಷ್ಟೇ ತಿಕ್ಕೋಡೆ ಅಲ್ಲ ಹೋಯ್